ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ಎಂಬ ವಿಷಯದ ಕುರಿತು ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಸಂಘಟನೆ ವತಿಯಿಂದ ಸಂವಾದ ಕಾರ್ಯಕ್ರಮ ನಿನ್ನೆ ಮಂಗಳೂರಿನ ಟಿವಿ ರಮಣ ಪೈ ಸಭಾಂಗಣದಲ್ಲಿ ನಡೆಯಿತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಬದಲಾಯಿಸಿದ್ದೇ ಕಾಂಗ್ರೆಸ್. 50 ವರ್ಷಗಳ ಹಿಂದೆ ತುರ್ತು ಪರಿಸ್ಥಿತಿ ಹೇರಿಕೆ ಹಾಗೂ ತಿದ್ದುಪಡಿ ಮೂಲಕ ಸಂವಿಧಾನವನ್ನು ಬುಡಮೇಲು ಮಾಡಿರುವುದು ಇಂದಿರಾ ಗಾಂಧಿ. ಕಾಂಗ್ರೆಸ್ನಂತೆ ಸಂವಿಧಾನವನ್ನು ಬೇರೆ ಯಾರೂ ಬುಡಮೇಲು ಮಾಡಿಲ್ಲ. ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೆಸಿದವರಿಗೆ ಮುಂದಿನ ದಿನಗಳಲ್ಲಿ ಪಿಂಚಣಿ ನೀಡುವ ಬಿಜೆಪಿಯ ಭರವಸೆ ಈಡೇರಿಸಲು ಬದ್ಧರಾಗಿದ್ದೇವೆ ಎಂದರು. ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ದಿನ ದೇಶಕ್ಕೆ ಕರಾಳ ದಿನವಾಗಿದೆ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದ ದಿನವದು. ಅಕ್ರಮವಾಗಿ ಚುನಾವಣೆ ಗೆದ್ದ ಇಂದಿರಾ ಗಾಂಧಿ ನ್ಯಾಯಾಲಯದ ವಿರುದ್ಧ ಹೋರಾಡಲು ಸರ್ಕಾರಿ ಯಂತ್ರವನ್ನು ಬಳಸಿಕೊಂಡಿದ್ದರು ಎಂದು ಆರೋಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕೊಟ್ಟಾರಿ ಸಮಾಜ ಸುಧಾರಕರ ಸಂಘದ ಅಧ್ಯಕ್ಷ ಮಹಾಬಲ್ ಕೊಟ್ಟಾರಿ ಅಧ್ಯಕ್ಷತೆಯನ್ನು ವಹಿಸಿದರು. ಶಾಸಕ ವೇದವ್ಯಾಸ್ ಕಾಮತ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕಾರ್ಯಕ್ರಮದ ಸಂಚಾಲಕ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ರಾಕೇಶ್ ರೈ ಕಡೆಂಜಿ ಮತ್ತಿತರರು ಉಪಸ್ಥಿತರಿದ್ದರು. ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ನಮ್ಮ ತಂದೆ ಜೈಲಿಗೆ ಹೋದಾಗ ನಾನು ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದೆ. ಅದಾದ ನಂತರ ಜನಿಸಿದವನು. ಹಾಗಾಗಿ ಈ ತುರ್ತು ಪರಿಸ್ಥಿತಿಗೂ ನನಗೆ ಸಂಬಂಧ ಇದೆ. ನಾನು ಹೊಟ್ಟೆಯಲ್ಲಿದ್ದಾಗ ನಮ್ಮ ಅಪ್ಪನೂ ಕೂಡ ಜೈಲಿಗೆ ಹೋಗಿದ್ದೆ. ಹಾಗಾಗಿ ನಾನು ನನ್ನ ಲೇಖನಗಳನ್ನು ಬರೆಯುವಂತ ಕಾರಣದಿಂದಲೂ ಕೂಡ ಇದ್ಯಾರೋ ಒಂದು ಪ್ರತಾಪ್ ಸಿಂಹ ಹೊಸದಾಗಿ ಬರೆದಂತಲ್ಲ. ಆ ಕಾಲದಲ್ಲಿ ಈ ಒಂದು ರಾಷ್ಟ್ರೀಯತೆ ಬಗ್ಗೆ, ಹಿಂದುತ್ವದ ಬಗ್ಗೆ ಪತ್ರಿಕೋದ್ಯಮದಲ್ಲಿ ಒಂದು ಅಕ್ಷರವನ್ನು ಬರಲಿಕ್ಕೂ ಕೂಡ ಅಂಜುವಂತಹ ಸಂದರ್ಭದಲ್ಲಿ ಮೈನಾರಿಟಿಯವರನ್ನ ಉಲ್ಲೇಖ ಮಾಡಬೇಕಾದ್ರೆ ಮುಸಲ್ಮಾನ ಬಾಂಧವರು, ಕ್ರೈಸ್ತ ಬಾಂಧವರು ಅಂತ ಹೇಳಿ ಯಾವ ರೀತಿ ಸಂಬಂಧಿಕರಾಗ್ತಿದ್ರು ಗೊತ್ತಿಲ್ಲ, ಪತ್ರಕರ್ತರು ಬಾಂಧವರು ಅಂತ ಬರೆಯುವಂತ ಸಂದರ್ಭದಲ್ಲಿ ಮುಸಲ್ಮಾನರು ಅಂತ, ಕ್ರೈಸ್ತರು ಅಂತ ನಾನು ಬರೆದಂಥದ್ದು. ಯಾಕೆಂದ್ರೆ ನನಗೆ ಹಿನ್ನೆಲೆನೂ ಕೂಡ ಇದೇ ರೀತಿ ಸಂವಿಧಾನಕ್ಕೆ ತಿದ್ದುಪಡಿನೇ ತರಬೇಕು ಅಂತ ಹೇಳಿ ಆಗ ಇಂದಿರಾ ಗಾಂಧಿಯವರು ಈ ತುರ್ತು ಪರಿಸ್ಥಿತಿಯನ್ನು ಹೇರಿರೋದನ್ನ ಅದನ್ನು ಅವರು ಮರೆಮಾಚಲಿಕ್ಕೋಸ್ಕರ, ಜನರ ಧ್ವನಿಯನ್ನು ಅಡಗಿಸ್ಕೋಸ್ಕರ ಆ ನಂತರ ಒಂದು ಸಾಲಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಇವತ್ತು ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡುವಂತಹ ಕಾಂಗ್ರೆಸ್ಗರಿರ್ಬೋದು, ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಅಥವಾ ಯಾರನ್ನ ಹೇಳಿ ಅವರನ್ನು ಕೌಂಟರ್ ಮಾಡಲಿಕ್ಕೆ ಒಂದು ಎಮರ್ಜೆನ್ಸಿ ಸಾಕು. ಸಂವಿಧಾನವನ್ನು ಬುಡಮೇಲು ಮಾಡುವಂಥದ್ದು ಹೇಗೆ, ಅದರ ಅಡಿಪಾಯವನ್ನು ಅಲುಗಾಡಿಸುವಂಥದ್ದು ಹೇಗೆ ಅನ್ನೋದು ಕಾಂಗ್ರೆಸ್ನವರೇ ದೇಶಕ್ಕೆ ತೋರಿಸ್ಕೊಟ್ಟಿದ್ರೆ ಅವ್ರ ರೀತಿಯಲ್ಲಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಎಮರ್ಜೆನ್ಸಿಯನ್ನು ಉದಾಹರಣೆಯನ್ನು ಕೊಟ್ಟರೆ, ಆ ಎಮರ್ಜೆನ್ಸಿಯಲ್ಲಿ ನಡೆದಂತ ಒಂದೊಂದು ಘಟನೆಗಳನ್ನು ಉದಾಹರಣೆ ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳಿಕೆ ಬಯಸುವುದು. ಇವತ್ತು ನಿಜವಾಗ್ಲೂ ಕೂಡ ಸಂವಿಧಾನಕ್ಕೆ ಅತಿ ಹೆಚ್ಚು ಗೌರವವನ್ನು ಯಾರು ಕೊಟ್ಟಿದ್ರೆ ಅದು ನಿಜವಾಗ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯಕರ್ತರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಂವಿಧಾನಕ್ಕೆ 38ನೇ ತಿದ್ದುಪಡಿಯನ್ನ 1975 24ನೇ ತಾರೀಕಂದು ಒಂದು 38ನೇ ಒಂದು ತಿದ್ದುಪಡಿನ ತಗೊಂಡ್ಬರ್ತಾರೆ. ಏನು ಅಂತ ಹೇಳಿದ್ರೆ, ಏನು ರಾಷ್ಟ್ರಪತಿ ಆದೇಶವನ್ನ ಮಾಡಿದ್ದಾರೆ, ನಾಳೆ ದಿವಸ ರಾಷ್ಟ್ರಪತಿ ಆದೇಶ ಮಾಡಿರ್ತಕ್ಕಂಥ ಅದನ್ನು ಕೂಡ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಅಂತೇಳಿ ರಾಷ್ಟ್ರಪತಿ ಆದೇಶವನ್ನ ಯಾವುದೇ ನ್ಯಾಯಾಲಯದಲ್ಲಿ ಯಾರು ಕೂಡ ಪ್ರಶ್ನೆಯನ್ನ ಮಾಡೋ ಹಾಗಿಲ್ಲ. ಆ ರೀತಿ ಅದು ಕೂಡ ಒಂದು ಕಾನೂನನ್ನು ತಗೋಬರ್ತಾರೆ. ಅದರ ನಂತರದಲ್ಲಿ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಕಾನೂನುಗಳನ್ನು ಸಂವಿಧಾನದ 9ನೇ ಪರಿಚ್ಛೇದ ಸೇರ್ಪಡೆ ನ್ಯಾಯಾಲಯಗಳ ವಿಚಾರಣೆ ನಿರ್ಬಂಧ, ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಣೆಗಳು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬಾರದು